ಮಂಗಳೂರು ವಿಶ್ವವಿದ್ಯಾನಿಲಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳು ಪೀಠ ತುಳು ಸ್ನಾತಕೋತ್ತರ ಅಧ್ಯಯನ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮತ್ತು ಲಯನ್ಸ್ ಕ್ಲಬ್ ಮಿಲಾಗ್ರಿಸ್ ಸಹಭಾಗಿತ್ವದಲ್ಲಿ ಮಾಯಿತ ಮದಿಪು ಎಂಬ ಕಾರ್ಯಕ್ರಮವು ನಗರದ ವಿಶ್ವವಿದ್ಯಾನಿಲಯ ಕಾಲೇಜಿನ ರವೀಂದ್ರ ಕಲಾ ಭವನದಲ್ಲಿ ಜರುಗಿತು. ಮಂಗಳೂರಿನ ಹಂಪನಕಟ್ಟೆಯ ವಿಶ್ವವಿದ್ಯಾನಿಲಯ ಕಾಲೇಜಿನ ರವೀಂದ್ರ ಕಲಾ ಭವನದಲ್ಲಿ ನಡೆದ ಮಾಯಿದ ಮದಿಪು ಎಂಬ ಕಾರ್ಯಕ್ರಮವನ್ನು ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಪ್ರೇಮಾನಂದ್ ಶೆಟ್ಟಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ತುಳು ಭಾಷೆಯನ್ನ ಉಳಿಸುವ ನಿಟ್ಟಿನಲ್ಲಿ ಹಲವು ಮಂದಿ ಶ್ರಮ ವಹಿಸಿದ್ದಾರೆ ಅಂತ ಹೇಳಿದರು. ಚಟುವಟಿಕೆಗಳಿಗೆ ಕಷ್ಟಡ್ ಈಗ ಈ ಚಟುವಟಿಕೆಗಳನ್ನು ಮತ್ತೊಂದು ವಿಚಾರವನ್ನು ಮಾಡಿದ್ದೇವೆ. ನಮ್ಮ ತುಳು ಭಾಷೆ ಅದರ ಈ ತುಳು ಸಂಸ್ಕೃತಿ ಸಾವಿರಾರು ವರ್ಷದ ಇತಿಹಾಸ ಹೆಚ್ಚಿನ ಒಂದು ಭಾಷೆ ಆಡಲ ಇದನ್ನು ಜನ್ಮನೇ ಪರಿಚಯದ ಸೇರಿಸೋಡು ಸಿನಿಮಾ ಹಾಸ್ಯ ಕಲಾವಿದ ಭೋಜರಾಜ್ ವಾಮಂಜೂರು ಮಾತನಾಡಿ, ಪ್ರತಿಯೊಬ್ಬರಲ್ಲೂ ಕಲೆ ಇರುತ್ತೆ, ಅವರಿಗೆ ಪ್ರೋತ್ಸಾಹ ನೀಡುವ ಕೆಲಸ ಆಗಬೇಕಾಗಿದೆ ಅಂತ ಹೇಳಿದರು. ತುಳು ಭಾಷೆ ಆ ಸಿಸ್ಟಮ್ అంటే ಪ್ರತಿ ಕಾಲೇಜಿಲ್ಲ ಐತೆ ತುಳುಕ ಬಗ್ಗೆ ನಮ್ಮ ತುಳುನಾಡದ ತುಳು ಭಾಷೆದ ಬಗ್ಗೆ ಅಭಿರುಚಿ ಇರ್ತದೆ, ಐತನಿಂದ ಒಲವು ಐತನಿಂದ ಪ್ರೀತಿ ಇರ್ತದೆ. ಇನ್ನು ಅನೇಕ ಕಾಲೇಜಿಗೆ ಸುಮಾರು ಕಾರ್ಯಕ್ರಮಗಳು ಮಸ್ತ್ ನನಗೆ ಹೆಮ್ಮೆ, ಮಸ್ತ್ ಖುಷಿ ಆಗೋದು, ಮಸ್ತ್ ಸಂತೋಷ ಆಗೋದು. ಯಾಕಂದಾಗ ತುಳು ಭಾಷೆಯ ಬದುಕು ನಡೆಗೆ ಮಸ್ತ್ ಜನ ಹಿರಿಯರು ಮಸ್ತ್ ಮೆತ್ತ ಪ್ರಯತ್ನ ಬೈದೇವೆ, ಭಂಗ ಬೈದೇವೆ. ಐದೊಟ್ಟಿಗೆ ತುಳು ಭಾರತದ ಆವಡು, ತುಳು ಯಕ್ಷಗಾನ ಆವಡು, ತುಳು ನಾಟಕ ಆವಡು, ತುಳು ಸಾಹಿತ್ಯ ಆವಡು, ಪ್ರತಿಯೊಂದು ಕಾರ್ಯಕ್ರಮಗಳ ಸುಮಾರು ಬೆನ್ನಿನ ಹಿರಿಯರು ಕಾರಣಕರ್ತರಾಗುತ್ತೇವೆ. ಈ ವೇಳೆ ಲಯನ್ಸ್ ಕ್ಲಬ್ ಮಿಲಾಗ್ರಿಸ್ ಅಧ್ಯಕ್ಷ ಲೋಕೇಶ್ ಶೆಟ್ಟಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಸಲಹಾ ಮಂಡಳಿ ಸದಸ್ಯರಾದ ಪ್ರವೀಣ್ ಕುಮಾರ್ ಕೊಡ್ಯಾಲ್ಬಾಯ್, ಮಂಗಳೂರು ವಿಶ್ವವಿದ್ಯಾನಿಲಯ ಸಿಂಡಿಕೇಟ್ ಸದಸ್ಯರಾದ ರಮೇಶ್, ರವಿಚಂದ್ರ ಪಿಎಂ, ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರಾಂಶುಪಾಲರಾದ ಡಾ ಹರೀಶ್, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ವಿಜಯಲಕ್ಷ್ಮಿ, ಪ್ರಸಾದ್ ರೈ, ತುಳು ಸ್ನಾತಕೋತ್ತರ ವಿಭಾಗದ ಸಂಯೋಜಕರಾದ ಡಾ ಮಾಧವ ಎಂಕೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.